ತುಳುನಾಡಿನ ಬಗ್ಗೆ ಹೆಚ್ಚು ತಿಳ್ಕೊಬೇಕಾ? ಹಾಗಾದ್ರೆ ನೋಡ್ತಾ ಇರಿ ನಮ್ಮ ತುಳು ಸಂಸ್ಕೃತಿ ಯೂಟ್ಯೂಬ್ ಚಾನಲ್. ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗೋವರ್ಧನ ಗಿರಿಧಾರ ಗೋವಿಂದ ಗೋಕುಲ ಪಾಲಕ ಪರಮಾನಂದ ಗೋವರ್ಧನ ಗಿರಿಧಾರ ಗೋವಿಂದ ಗೋಕುಲ ಪಾಲಕ ಪರಮಾನಂದ ಗೋವರ್ಧನ ಗಿರಿಧಾರ ಗೋವಿಂದ. ಇಂದು ನಮ್ಮ ತುಳು ಸಂಸ್ಕೃತಿ ಯೂಟ್ಯೂಬ್ ಚಾನೆಲ್ನಲ್ಲಿ ತುಳುನಾಡಿನಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ತಯಾರಿಸುವ ವಿಶೇಷ ಖಾದ್ಯ ಮೂಡೆಯ ಬಗ್ಗೆ ತಿಳಿಸಿಕೊಡ್ತಿದ್ದೇವೆ. ಹೌದು, ಕರಾವಳಿಗರ ನೆಚ್ಚಿನ ತಿನಿಸುಗಳಲ್ಲಿ ಒಂದಾಗಿರುವ ಮೂಡೆಯನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ನಮ್ಮ ತುಳುನಾಡಿನಲ್ಲಿ ವಿಶೇಷವಾಗಿ ತಯಾರಿಸುತ್ತಾರೆ. ಮೂಡೆ ಇದು ತುಳು ಪದವಾಗಿದ್ದು ಕನ್ನಡದಲ್ಲಿ ಇದನ್ನು ಕೊಟ್ಟೆ ಕಡುಬು ಎನ್ನುತ್ತಾರೆ. ಮುಂಡೇವಿನ ಎಲೆಗಳಿಂದ ಮಾಡುವ ತಿನಿಸಾದ್ದರಿಂದ ಇದಕ್ಕೆ ಮೂಡೆ ಎನ್ನುವ ಹೆಸರು ಬಂತೆಂದು ಹೇಳಲಾಗುತ್ತದೆ. ಅಷ್ಟಕ್ಕೂ ಮೂಡೆ ಇಂದು ನಿನ್ನೆಯ ತಿನಿಸಲ್ಲ. ಬಹಳ ಹಳೆಯ ಕಾಲದಿಂದಲೂ ತನ್ನ ರುಚಿಯಿಂದ ಕರಾವಳಿಗರ ಮನಸೂರೆ ಮಾಡಿರುವ ಮೂಡೆ ಎಲ್ಲ ನಲಿವಿನ ಹಬ್ಬಗಳಿಗೆ ಹೇಳಿ ಮಾಡಿಸಿರುವಂತಹ ತಿನಿಸಾಗಿದೆ. ಮುಂಡೇವಿನ ಎಲೆಗಳು ಸಾಮಾನ್ಯವಾಗಿ ನೀರು ಹರಿದು ಹೋಗುವ ಬದಿಗಳಲ್ಲಿ ಬೇಲಿಗಳಲ್ಲಿ ಹೆಚ್ಚಾಗಿ ಕಾಣಸಿಗುತ್ತದೆ. ಮುಂಡೇವಿನ ಎಲೆಯ ಹಿಂದಣದಲ್ಲಿರುವ ಚೂಪಾದ ಮುಳ್ಳುಗಳನ್ನು ಕತ್ತರಿಸುವುದು ತುಸು ಕಷ್ಟವೇ ಸರಿ. ತುಂಡರಿಸಿದ ಮುಂಡುಗದ ಎಲೆಯ ಮೇಲಿರುವ ಮುಳ್ಳುಗಳನ್ನು ಹೆರಿದು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಬೇಕು. ಇಲ್ಲವೇ ಬೆಂಕಿಯಲ್ಲಿ ತುಸು ಸುಟ್ಟು ಕಾಯಿಸಬೇಕು. ಹೀಗೆ ಕಾಯಿಸುವುದರಿಂದ ಎಲೆಯನ್ನು ನಮಗೆ ಬೇಕಾದ ಹಾಗೆ ಮಡಚಬಹುದು ಮತ್ತು ಎಲೆಗಳು ಮಡಚುವಾಗ ಹರಿಯದಂತೆ ನೋಡಿಕೊಳ್ಳಬಹುದು. ಕಾಯಿಸಿದ ಎಲೆಯು ಬಿಸಿ ಇರುವಾಗಲೇ ನೆಲಕ್ಕೆ ಹಾಕಿ ಚೆನ್ನಾಗಿ ತಿಕ್ಕಿದರೆ ತುಸು ಅಗಲವೂ ಆಗುತ್ತದೆ. ಬಳಿಕ ಎಲೆಯನ್ನು ಮಡಚುತ್ತಾ ತೆಂಗಿನ ಗರಿಯ ಕಡ್ಡಿಯನ್ನು ಮಡಚಿದ ಎಳೆಗೆ ಪೋಣಿಸುತ್ತಾ ಕೊಟ್ಟೆಯನ್ನು ಕಟ್ಟಬೇಕು. ಎಲೆಗಳನ್ನು ವೃತ್ತಾಕಾರದಲ್ಲಿ ಉದ್ದಗೆ ರೆಡಿ ಮಾಡಿ ಇಡ್ಲಿಗೆ ಯಾವ ಹಿಟ್ಟನ್ನು ತಯಾರಿಸುತ್ತೇವೆಯೋ ಅದೇ ಹಿಟ್ಟನ್ನು ತಯಾರಿಸಿ ನಂತರ ಆ ಹಿಟ್ಟನ್ನು ವೃತ್ತಾಕಾರದಲ್ಲಿ ತಯಾರಿಸಿದ ಕೇದಗೆ ಎಲೆಗಳ ಮೇಲೆ ಸುರಿದು ಇದನ್ನು ಇಡ್ಲಿ ಪಾತ್ರೆಯಲ್ಲಿಟ್ಟು ಬೇಯಲು ಇಡಬೇಕು. ಈ ಕೊಟ್ಟೆ ಕಡುಬು ಅಥವಾ ಮೂಡೆ ತುಂಬಾನೇ ಮೃದುವಾಗಿದ್ದು ಕಾಯಿ ಚಟ್ನಿ ಮತ್ತು ಸಾಂಬಾರ್ನೊಂದಿಗೆ ಸವಿಯಲು ಉತ್ತಮವಾಗಿರುತ್ತದೆ. ಕೆಲವು ಮಾರ್ಕೆಟ್ಗಳಲ್ಲಿ ಕೂಡ ಈ ಮೂಡೆಯ ಎಲೆಗಳು ಲಭ್ಯವಿರುತ್ತದೆ. ಅವುಗಳನ್ನು ಬಳಸಿಕೊಂಡು ಮನೆಯಲ್ಲಿಯೇ ರುಚಿಕರವಾದ ಹಾಗೂ ಆರೋಗ್ಯಕರವಾದ ಮೂಡೆಯನ್ನು ತಯಾರಿಸಬಹುದು. ಕೊಟ್ಟೆ ಕಡುಬು, ಮೂಡೆ ಹೀಗೆ ನಾನಾ ಹೆಸರುಗಳಿಂದ ಕರೆಯಲ್ಪಡುವ ಮಂಗಳೂರು ಇಡ್ಲಿಯು ಮಂಗಳೂರು, ಉಡುಪಿ ಸೇರಿದಂತೆ ತುಳುನಾಡಿನ ಜನರ ಅಚ್ಚುಮೆಚ್ಚಿನ ತಿನಿಸಾಗಿದೆ. ಈ ಮೂಡೆಯನ್ನು ಇಷ್ಟಪಡದ ವ್ಯಕ್ತಿಗಳೇ ಇಲ್ಲ. ಇದರ ರುಚಿ, ಪರಿಮಳ ಎಲ್ಲರನ್ನೂ ಸೆಳೆಯುತ್ತದೆ. ಇತರ ಇಡ್ಲಿಯಂತೆ ಈ ಇಡ್ಲಿಯಲ್ಲೂ ಹೆಚ್ಚಿನ ಪದಾರ್ಥಗಳು ಒಂದೇ ಆಗಿರುತ್ತದೆ. ಆದರೆ ಈ ಮೂಡೆಯನ್ನು ಪ್ರತ್ಯೇಕಿಸುವ ಅಂಶವೆಂದರೆ ಅದನ್ನು ತಯಾರಿಸುವಂತಹ ವಿಧಾನ. ಅಷ್ಟಮಿಯಂದು ಪ್ರತಿಯೊಂದು ಮನೆಗಳಲ್ಲಿ ಮೂಡೆಯನ್ನು ತಯಾರಿಸುವ ಕ್ರಮವಿದೆ. ಮೂಡೆ ಹಾಲು ಅಂದರೆ ಅಷ್ಟಮಿಯ ವಿಶೇಷ ತಿನಿಸು. ಆದರೆ ಇಂತಹ ತುಳುನಾಡಿನ ಆಚರಣೆಯ ಕ್ರಮಗಳು ಇಂದು ಮರೆಯಾಗುತ್ತದೆ. நிலை பெயராது சிலை போலவே நின்ற நிலை பெயராது சிலை போலவே நின்ற நேரமாவதறியாமலே மிக வினோதமான ಮುರಳೀಧರ நேரமாவதறியா. ತುಳು ಸಂಸ್ಕೃತಿ ಉಳಿಸಿ ಬೆಳೆಸಿ. ಹಾಗೆ ಮುಂದಿನ ವಿಡಿಯೋ ನೋಟಿಫಿಕೇಶನ್ಗೆ ಲೈಕ್, ಕಮೆಂಟ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ.